ಮಂಗಳೂರಿನ ಉರ್ವ ಶೇಡಿಗುರಿ ಪರಿಸರದಲ್ಲಿ ನಡೆಯುತ್ತಿರುವ ಬಹುಮಹಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ವೇಳೆ ಪಕ್ಕದ ಮನೆಯ ಕಾಂಪೌಂಡ್ ಕುಸಿದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾದ ಬಗ್ಗೆ ಸಂತ್ರಸ್ತ ಮನೆಯವರು ತಿಳಿಸಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಜೆಡಿಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಯೋಗಿ ಶೆಟ್ಟಿ ಜಪ್ಪು ಅವರು ಪರಿಸ್ಥಿತಿಯನ್ನು ಪರಿಶೀಲಿಸಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದರು. ಅಲ್ಲದೆ ಕಟ್ಟಡ ನಿರ್ಮಾಣದ ಮಾಲಕರು ಹಾಗೂ ಗುತ್ತಿಗೆದಾರರೊಂದಿಗೆ ತುರ್ತು ಚರ್ಚೆ ನಡೆಸಿ ಅಪಾಯದಲ್ಲಿದ್ದ ಕುಟುಂಬದ ಸುರಕ್ಷತೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಮಳೆ ಮುಂದುವರಿದ ಹಿನ್ನೆಲೆಯಲ್ಲಿ ಮನೆ ಮತ್ತಷ್ಟು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇರೋದ್ರಿಂದ ಕುಟುಂಬದವರನ್ನ ಮುಂಜಾಗರೂಕತಾ ಕ್ರಮವಾಗಿ ಸಮೀಪದ ಹೋಟೆಲ್ಗೆ ಸ್ಥಳಾಂತರಿಸುವ ವ್ಯವಸ್ಥೆಯನ್ನು ಮಾಡಿದರು. ಮನೆಗೆ ಯಾವುದೇ ಹಾನಿಯಾಗದಂತೆ ತಾತ್ಕಾಲಿಕ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ಅಗತ್ಯ ಭದ್ರತಾ ವ್ಯವಸ್ಥೆ ಒದಗಿಸುವಂತೆ ಸಂಬಂಧಪಟ್ಟವರಿಗೆ ಸೂಚಿಸಲಾಯಿತು. ಗೈಟನ್, ಫೇರಿ, ರೋಷನ್, ರೋಹನ್ ಮತ್ತಿತರರು ಈ ಸಂದರ್ಭ ಯೋಗಿ ಶೆಟ್ಟಿ ಜಪ್ಪು ಅವರ ಜೊತೆಗಿದ್ದರು. ಒಂದೇ ಬಸ್ಸ ಬರೋ ದುಂಬೆ ಒಂದೇ 15-20 ದುಂಬೆ ನಾವು ಅನ್ಕೊಡು ಸೇಫ್ಟಿ ದಾಪಣ್ಣ ಈ ಬಸ್ಸ ಬತ್ತಿ ಬಕ್ಕ ಪಂದ್ರ ಜೊತೆ ಸಡನ್ ಕುಲ್ ನೋಡಿ ಗೊತ್ತು ಲಾಸ್ಟ್ ಟೈಮ್ ಅಲ್ಪ ರೋವನ್ ಬಿಲ್ಡಿಂಗ್ ಇಲ್ಲ ಎಂಚ ತೊಂದರೆ ಬಂದ ಬಸ್ಸ ಟೈಮ್ ಬಾರಿ ಡೇಂಜರ್ ನಾನು ಇತ್ತೆಲ್ಲ ಬಸ್ಸ ಟೈಮ್ ಕೆಲಸನೇ ಮನ್ ಪೂಜೆ ಬಂದ್ಪೇರು ಅಪ್ಪ ದಾದ ಪಂಚಾಯತ್ ಕುಲ್ಲ ದಾದ ಅನ್ಪನ್ಲೆ ಸೇಫ್ಟಿ ಪರಿಸ್ಥಿತಿ ಎಲ್ಲ ಯಾಪಣ್ಣ ಪ್ರತಿಯೊಂದ ಈ ತುಂಬ ಬಿಲ್ಡಿಂಗ್ ಕಟ್ನಾಗ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿ ಕೇಳೋಡತ್ತೆ ಒಂದು ಕೈತಳ್ಳಿ ಇಲ್ಲುಪ್ಪನಾಗ